ಗೀತಾ ಜ್ಞಾನಯಜ್ಞದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಗೀತಾ ವಸುಧೈವ ಕುಟುಂಬಕಂ ಲೇಖನಮಾಲೆಯ ಇಂದಿನ ಸದ್ವಿಚಾರವು ಹೊಸ್ತಿಲು ಪೂಜೆ. ದೈವೀ ಶಕ್ತಿಯನ್ನು ಗೃಹದ ಚೌಕಟ್ಟಿನ ಒಳಗೆ ಇರುವಂತೆ, ಆಸುರೀ ಶಕ್ತಿಯನ್ನು ಗೃಹದೊಳಗೆ ಪ್ರವೇಶಿಸದಂತೆ ಮಾಡುವ ಗಡಿಯೇ ಹೊಸ್ತಿಲು. ಹೊಸ್ತಿಲಲ್ಲಿ ನಾವು ಲಕ್ಷ್ಮಿಯನ್ನು ಕಾಣುತ್ತೇವೆ. ಮನೆಯ ಮುಖ್ಯ ದ್ವಾರ ಮಂಗಲಕರವಾಗಿರಬೇಕು. ಅದಕ್ಕಾಗಿ ಹೊಸ್ತಿಲನ್ನು ತುಳಿಯಬಾರದು. ಮುಂಜಾನೆ ಹೊಸ್ತಿಲನ್ನು ಶುಚೀಕರಿಸಿ, ರಂಗೋಲಿ, ಅರಸಿನ ಕುಂಕುಮದಿಂದ ಅಲಂಕರಿಸಿ, ದುಷ್ಟ ಶಕ್ತಿಯನ್ನೆಲ್ಲ ಮನೆಯಿಂದ ಹೊರಗೆ ತಳ್ಳಿ, ಸಾತ್ವಿಕ ಶಕ್ತಿಯು ಮನೆಯ ಒಳಗೆ ಬಂದು ಕರುಣಿಸಲಿ ಎಂದು ಪ್ರಾರ್ಥಿಸುವ ಕ್ರಮ ರೂಢಿಯಲ್ಲಿದೆ. ಮದುವೆಯಾಗಿ ವಧು ಗೃಹ ಪ್ರವೇಶದ ಸಂದರ್ಭ ಹೊಸ್ತಿಲನ್ನು ಪೂಜೆ ಮಾಡಿ ವಧು ಬಲಗಾಲಿಟ್ಟು ಗೃಹ ಪ್ರವೇಶಿಸುವುದು ಪದ್ಧತಿ. ಕೆಲವೆಡೆ ಹೊಸ್ತಿಲ ಮೇಲೆ ಸೇರಕ್ಕಿ ಇಟ್ಟು ಅದನ್ನು ವಧು ಕಾಲಿನಿಂದ ಒದ್ದು ಮನೆಯೊಳಗೆ ಸಮೃದ್ಧಿಯ ಲಕ್ಷ್ಮೀ ಸ್ವರೂಪಳಾಗಿ ಪ್ರವೇಶಿಸುವ ಸಂಪ್ರದಾಯವಿದೆ. ಕರಾವಳಿ ಭಾಗದ ತುಳುನಾಡಿನಲ್ಲಿ ತುಳು ಮಾಸಗಳ ಪ್ರಕಾರ ಆಟಿ ತಿಂಗಳು ಕಷ್ಟದ ಕಾಲ. ಒಂದೇ ಸವನೆ ಭೋರೆಂದು ಮಳೆ ಸುರಿಯುವ ಮಾಸ. ಆಟಿ ತಿಂಗಳಲ್ಲಿ ಶುಭ ಕಾರ್ಯಗಳಿಗೆ ನಿರ್ಬಂಧ. ಚಾಂದ್ರಮಾನ ತಿಂಗಳಲ್ಲಿ ಆಷಾಢ ಕಳೆದು ಶ್ರಾವಣ ಬರುವಂತೆ ಸಂಕ್ರಾಂತಿಯ ನಂತರ ಸೋಣ ತಿಂಗಳು ಬರುತ್ತದೆ. ಸೋಣ ಸಂಕ್ರಾಂತಿಯಂದು ಹೊಸ್ತಿಲಿಗೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ. ಈ ಮಾಸದಲ್ಲಿ ಮನೆಯಂಗಳದಲ್ಲಿ ಹೂಗಳ ಕೊರತೆ. ಆದರೆ ಹೊಸ್ತಿಲ ಪೂಜೆಗೆ ಹೆರಮಣೆ ಹುಲ್ಲು, ನೀರಕಡ್ಡಿ ಹುಲ್ಲುಗಳನ್ನು ಬಳಸಿ ಹೊಸ್ತಿಲನ್ನು ಅಲಂಕರಿಸುತ್ತಾರೆ. ಸೇಡಿ ಹುಡಿಯನ್ನು ಹಾಲಿನಲ್ಲಿ ಕರಗಿಸಿ ಹೊಸ್ತಿಲಿಗೆ ಬರೆಯುತ್ತಾರೆ. ಓಂ, ಸ್ವಸ್ತಿಕ, ತೆನೆ ಇತ್ಯಾದಿ ಚಿತ್ತಾರಗಳು ಮೂಡುತ್ತವೆ. ಗೇರು ಬೀಜ, ಹಲಸಿನ ಬೀಜ ಸುಟ್ಟು ಹೊಸ್ತಿಲ ಮೇಲೆ ಇಡುತ್ತಾರೆ. ಲಕ್ಷ್ಮೀ ಸ್ವರೂಪವೆಂದು ಪೂಜಿಸುವ ಹೊಸ್ತಿಲು ವಾಸ್ತುಪುರುಷನ ಶಕ್ತಿ ಇರುವ ಜಾಗವಾಗಿದೆ. ಪ್ರಾತಃ ಕಾಲ ಎದ್ದು ಮುತ್ತೈದೆಯರು ಸ್ನಾನ ಮಾಡಿ 1 ತಿಂಗಳ ಕಾಲ ಇದನ್ನು ಆಚರಿಸುತ್ತಾರೆ. ಮದುವೆಯಾಗಿ ಬಂದ ಸೊಸೆಗೆ ಬಳುವಳಿಯಾಗಿ ಹರಿವಾಣ, ಗಿಂಡಿ, ಮಂಗಳ ಸುವಸ್ತು ನೀಡುತ್ತಾರೆ. ವಧು ಗೃಹ ಪ್ರವೇಶದ ಮಾರನೇ ದಿನ ಬೆಳಗ್ಗೆ ಅತ್ತೆ ಸೊಸೆಗೆ ಹೊಸ್ತಿಲಿಗೆ ನಮಸ್ಕರಿಸಲು ಹೇಳುತ್ತಾಳೆ. ಹರಿವಾಣದಲ್ಲಿ ಹೂವು, ಗಿಂಡಿಯಲ್ಲಿ ನೀರು ತಂದು ಹೊಸ್ತಿಲು ಸಾರಿಸಿ ಅಲಂಕರಿಸಿ ನೀರಿಟ್ಟು, ಹೊಸ್ತಿಲೊಸ್ತಿಲೆ ಹೊನ್ನ ಹೊಸ್ತಿಲೆ, ಬಂಗಾರದ ಗಿಂಡಿಲಿ ನೀರು ತಪ್ಪೆ, ಬೆಳ್ಳಿ ಹರಿವಾಣದಲ್ಲಿ ಹೂಗು ತಪ್ಪೆ, ಗಂಗಾದೇವಿಗೆ ಮಗಳಪ್ಪೆ, ಗೌರೀದೇವಿಗೆ ಸೊಸೆಯಪ್ಪೆ, ಮುತ್ತೈದೆ ಸೌಭಾಗ್ಯವ ಕೊಡು ಎಂದು ಹೇಳಿ ನಮಸ್ಕರಿಸುತ್ತಾಳೆ. ಅಂದಿನಿಂದ ಇದು ನಿನ್ನ ಮನೆ, ನಿನ್ನ ಜವಾಬ್ದಾರಿ ಎನ್ನುವ ಭಾವವಿದೆ. ಸುಖಿ ಕುಟುಂಬಕ್ಕೆ ಇದುವೇ ನಾಂದಿ. ಸಿಂಹ ಮಾಸದ ಹೊಸ್ತಿಲ ಪೂಜೆಯು ವ್ಯಾಪಕವಾಗಿ ಆಚರಣೆಯಲ್ಲಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಭಾಗದ ಕೆಲವು ಸಮುದಾಯದವರು ಈ ವಿಶೇಷ ದಿನಗಳಲ್ಲಿ ಮುತ್ತೈದೆಯರು ಚೂಡಿ ಪೂಜೆ ಮಾಡುವರು. ಗರಿಕೆ, ತೇರುಹೂ, ಶಂಖಪುಷ್ಪ, ಕರವೀರ, ನಂದಿಬಟ್ಟಲು, ರತ್ನಗಂಧಿ ಇತ್ಯಾದಿ ಮಳೆಗಾಲದಲ್ಲಾಗುವ ವಿವಿಧ ಬಗೆಯ ಹೂಗಳನ್ನು ಗೊಂಚಲು ಕಟ್ಟಿ ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಮಾಡಿ ಚೂಡಿಯನ್ನು ಹಿರಿಯ ಮುತ್ತೈದೆಗೆ ಕೊಟ್ಟು ಆಶೀರ್ವಾದ ಪಡೆದು ಬಳಿಕ ಎಲ್ಲರೂ ಮುಡಿದುಕೊಳ್ಳುವ ಪದ್ಧತಿ ಇದೆ. ಹೊಸ್ತಿಲು ತುಳಿಯಬಾರದೆಂದು ಹಿರಿಯರು ಹೇಳುತ್ತಾರೆ. ಹೊಸ್ತಿಲಲ್ಲಿ ಕುಳಿತರೆ ಹಿರಣ್ಯಕಶಿಪುವಿನ ಕತೆ ನೆನಪಿಸುತ್ತಾರೆ. ನಾವು ವಾಸಿಸುವ ಮನೆ ಮಹೇಶ್ವರ ನಿಲಯ. ಲಕ್ಷ್ಮೀ ದೇವಿಯು ಮುಖ್ಯ ದ್ವಾರದಿಂದಲೇ ಒಳಗೆ ಬರುತ್ತಾಳೆ. ಅದಕ್ಕೆ ಮನೆಯ ಮುಖ್ಯ ದ್ವಾರಕ್ಕೆ ಅರಸಿನ ಕುಂಕುಮವಿಟ್ಟು ನಮಸ್ಕರಿಸುವ ಸಂಪ್ರದಾಯ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯ, ಹಬ್ಬಗಳು ಬರಲಿ ಮುಂಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಸಿಂಗರಿಸುತ್ತೇವೆ. ಸಾಕ್ಷಾತ್ ಮಹಾವಿಷ್ಣುವೇ ನರಸಿಂಹ ಅವತಾರಿಯಾಗಿ ಆಸೀನನಾದ ಪೀಠವೇ ಹೊಸ್ತಿಲು. ಶುಭಪ್ರದವಾದ ಹೊಸ್ತಿಲನ್ನು ದಾಟಬೇಕೇ ಹೊರತು ಕಾಲು ತಗುಲಿಸಬಾರದು ಎಂದು ಹೇಳುತ್ತಾರೆ. ಪ್ರತಿಯೊಂದು ಆಚಾರದಲ್ಲೂ ಒಂದು ವಿಚಾರವಿದೆ. ಪ್ರತಿಯೊಂದು ಧರ್ಮಾಚರಣೆಯಲ್ಲೂ ವಿವೇಕವಿದೆ. ಪ್ರತಿಯೊಂದು ಸಂಪ್ರದಾಯದಲ್ಲೂ
ಸಂಸ್ಕಾರವಿದೆ, ಸಿದ್ಧಾಂತವಿದೆ, ಶಾಸ್ತ್ರೀಯತೆ ಇದೆ. ಅರಿತು ಆಚರಿಸೋಣ. ಹರಿ ಓಂ.